ಚೇತನ್ ಕಿನ್ಯ ನಾಯಕ ನಟಿಯಾದ ಅಭಿನಯ ಮಲ್ತಿನ ದೃಷ್ಟಿ ತುಳು ಆಲ್ಬಮ್ ಪದ್ಯದ ಬಿಡುಗಡೆ ಲೇಸು ಹೊಸಂಗಡಿದ ಶ್ರೀಶಾಸ್ತ್ರ ದೇವಸ್ಥಾನದ ಐತರ ಕಾಣೆ ನಡಪಾಯರು. ಮನಸೇ ತಾಯನ ಮರ್ಲಾಂಡು ತೋಯನ ದಾಯೇಗೆ ಪನುಭನ ಈಯೇನ ಕಾರಣ ನಿನ್ನ ಕಾರ್ಗೆಜ್ಜದ ದುನಿಪು ಜೋರಾನಗ ನಮ್ಮ ಕಣ್ಣೋಟದ ದೃಷ್ಟಿ ಒಂಜಾನಗ ಪೂಬರ್ಸ ಉಡಲ ಪಾನೊಡು. ಕಾರ್ತಿಕ್ ಮಂಗಲ್ ಪಾಡಿಯರ್ನ ನಿರ್ದೇಶನದ ಕಿಶೋರ್ ಕಿನ್ಯಾರನ ನಿರ್ಮಾಣದ ಚೇತನ್ ಕಿನ್ಯಾ ನಾಯಕ ನಟೆಯಾದ ಅಭಿನಯ ಮಲ್ತಿನ ದೃಷ್ಟಿ ತುಳು ಆಲ್ಬಮ್ ಪದ್ಯ ಹೊಸಂಗಡಿ ಶಾಸ್ತ್ರ ದೇವಸ್ಥಾನದ ಐತಾರ ಬಿಡುಗಡೆಯಾಂಡು ಸುರುಕು ದೇವಸ್ಥಾನದ ಪ್ರಾರ್ಥನೆ ಪೂಜೆ ನಡೆತಂಡು. ಪಚ್ಲಂಪಾರ ಶ್ರೀ ಬ್ರಹ್ಮಮುಗೇರ ಮಹಾಂಕಾಳಿ ದೈವಸ್ಥಾನದ ಧರ್ಮದರ್ಶಿಲು ಶ್ರೀ ಬಾಬು ಯು ಉಪ್ಪಳ ದೃಷ್ಟಿ ಆಲ್ಬಮ್ ಸಾಂಗ್ ದ ಸಿಡಿನು ಬಿಡುಗಡೆ ಮಲ್ತೇರು. ದೇವೇರ್ನ ಆಶೀರ್ವಾದಡು ನನಲಾತ್ ಅಭಿವೃದ್ಧಿಯಾದ ಇಂದಿರ್ದು ಮಲ್ಲ ಆಲ್ಬಮ್ ಅಂತ್ನ ಬೇಲೆ ಆವಡ ಪಂಡದು ಶ್ರೀ ಬಾಬು ಯು ಉಪ್ಪಳ ಹಾರೈಸಿರು. ಬಿಡುಗಡೆ ಕಾರ್ಯಕ್ರಮ ದೇವೇರ್ನ ಸನ್ನಿಧಿಯ ಕಾಣಲು ಎದುರುಡು ನಮ್ಮ ಸೇರೊಂದಿಲ್ಲ. ದೇವರು ಸಂಪೂರ್ಣ ಸಹಕಾರ ಕೊಡುದು ನನಲಂಚಿನ ಸ್ತೋತ್ರ ಅಭಿವೃದ್ಧಿ ಆದ ಇಂದಿರ್ದು ಮಲ್ಲಾಪುಡೆ ಆ ಆಲ್ಬಮ್ ಮನ್ಪಂಚಿನ ಕಾರ್ಯ ನಡಪಡು ಮಂದಲ ಪ್ರಾರ್ಥನೆ ಮಂತೊಂದು ಎಡ್ಡೆಡ್ಡೆ ಕಾರ್ಯ ಮನ್ಪಡು ಅವೆ ಲೆಕ್ಕ ವ್ಯಕ್ತಿ ಸಹಕರಿಸಿದಂಚಿನ ಮಾತ್ರೆಗಳ ದೇವರು ಅನುಗ್ರಹ ಮನ್ಪಡು ಬಂದು ಪ್ರಾರ್ಥನೆ ಮಂತೊಂದು ದೇವರು ಇಟ್ಲೆ ಮಾತ್ರೆಗಳ ಆ ಸಹನ ಚಿನ್ನಕ್ಲೆಗಳಂಚಿನಿ ದಿಂಜ ಭಂಗ ಬತ್ತದ ಎಡ್ಡ ಮನಸರು ಈ ಆಲ್ಬಮ್ನು ಮೊಗ್ಲು ತಯಾರು ಮಾಡ್ತಿದ್ದರು. ಈ ಆಲ್ಬಮ್ ದಿಂಜ ಪುದರ್ ಪಡೆವಡು ಪಂಡದ ವಕೀಲರು ಶ್ರೀ ನವೀನ್ ರಾಜ್ ಹಾರೈಸಿರು. ಈ ಸಂದರ್ಭದಲ್ಲಿ ಅವರೆಷ್ಟೋ ಕಷ್ಟಪಟ್ಟು ಸಾಂಪತ್ತಿಕವಾಗಿ ಇತರ ರೀತಿಯಲ್ಲಿ ಒಳ್ಳೆಯ ಮನಸ್ಸಿನಿಂದ ಪ್ರಾರಂಭ ಮಾಡಿ ಒಂದು ಕಲೆಯ ದೃಷ್ಟಿಯಲ್ಲಿ ಅದೆಷ್ಟು ಅವರ ಸ್ವಂತ ಕಷ್ಟ ಕಾರ್ಪಣ್ಯಗಳನ್ನು ಬದಿಯಲ್ಲಿಟ್ಟುಕೊಂಡು ಅವರೆಷ್ಟೋ ದುಃಖ ಇದ್ದರೂ ಕೂಡ ಇತರರನ್ನು ನಗಿಸುವಂತಹ ಅಭಿವ್ಯಕ್ತಿಯನ್ನು ಹೊಂದಿರುವಂತಾಗಿದ್ದಾರೆ. ಅಂತಹ ಕಲಾಕಾರರು ನಮ್ಮೊಂದಿಗಿದ್ದಾರೆ. ಅಂತಹ ಒಂದು ಒಳ್ಳೆಯ ಮನಸ್ಸಿನಿಂದ ಪ್ರಾರಂಭ ಮಾಡಿದಂತಹ ಈ ಆಲ್ಬಮ್ ಸಾಂಗ್ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆಯಲಿ. ಶ್ರೀ ವಿಜಯ ಮಯ್ಯ ಐಲಾ, ಶ್ರೀ ಸೋಮನಾಥ್ ಶೆಟ್ಟಿ, ಪ್ರತಾಪ್ ನಗರ ಮಂಗಲ್ಪಾಡಿ, ಕುಂಬ್ಳೆ ಡ್ಯಾನ್ಸ್ ಬೀಟ್ಸ್ ದ ಕುಮಾರಿ ನಿಶ್ಮಿತಾ, ಗಾಯಕಿಯರು ನಿರ್ದೇಶಕರು ಸರ್ವಶ್ರೀ ಪ್ರವೀಣ್ ಜಯವಿಟ್ಲ, ಶಶಿಕುಮಾರ್ ಕೂಳೂರು, ಗೌರವ ಸಲಹೆಗಾರರು ಶ್ರೀ ವಿಜಯ್ ಪುದುಮಣ್ಣು, ನಾಯಕೆ ಶ್ರೀ ಚೇತನ್ ಕಿನ್ಯಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ರೀ ಮಂಜುನಾಥ್ ಚೋಡುಕಲ್ ಸಭೆ ಸ್ಥಾರಕೆ ಮಾಡ್ತಾರೆ.